ನಾಡಪ್ರಭು ಕೆಂಪೇಗೌಡ ಥೀಮ್ ಪಾರ್ಕ್ ಪುತ್ತೂರಿನಲ್ಲಿ ನಿರ್ಮಿಸುವ ಯೋಜನೆ ಇದ್ದು ಈಗಾಗಲೇ ನಗರಸಭೆ ಈ ಕುರಿತು ಆಸಕ್ತಿ ವಹಿಸಿದೆ ಎಂದು ಶಾಸಕ ಸಂಜೀವ ಮಠಂದೂರು ಹೇಳಿದ್ದಾರೆ. ಶುಕ್ರವಾರ ಪುತ್ತೂರು ನಗರಸಭೆ ಹಾಗೂ ಶ್ರೀಮಹಾಲಿಂಗೇಶ್ವರ ದೇವಸ್ಥಾನದ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡ ಥೀಮ್ ಪಾರ್ಕ್ ಪವಿತ್ರ ಮೃತ್ತಿಕೆ ಸಂಗ್ರಹ ಅಭಿಯಾನದ ರಥವನ್ನು ಶ್ರೀಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಸ್ವಾಗತಿಸಿ ಬಳಿಕ ನಟರಾಜ ವೇದಿಕೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಜಗತ್ತಿನ ಅತಿ ದೊಡ್ಡ 30 ನಗರಗಳಲ್ಲಿ ಬೆಂಗಳೂರು ಒಂದಾಗಿದ್ದು ಇದಕ್ಕೆ ದೂರದೃಷ್ಟಿ ಉಳ್ಳ ನಾಡಪ್ರಭು ಕೆಂಪೇಗೌಡರು ಕಾರಣಕರ್ತರಾಗಿದ್ದಾರೆ. ಅವರು 500 ವರ್ಷಗಳ ದೂರದೃಷ್ಟಿತ್ವದಿಂದ ಬೆಂಗಳೂರು ಇಂದು ಐಟಿ ಬಿಟಿ ನಗರವಾಗಿ ಜಗತ್ತಿನಲ್ಲಿ ಗುರುತಿಸಲ್ಪಟ್ಟಿದೆ. ಅಲ್ಲದೆ ವಾಸ್ತು ಶಿಸ್ತುಬದ್ಧವಾಗಿ ಬೆಂಗಳೂರು ನಗರವನ್ನ ಕಟ್ಟಿ ಸಾವಿರಾರು ಉದ್ಯೋಗಾವಕಾಶ ಒದಗಿಸಲು ಕಾರಣವಾಗಿದ್ದ ಬೆಂಗಳೂರು ನಗರದಂತೆ ದೇಶದ ಪ್ರತಿಯೊಂದು ನಗರ ಅಭಿವೃದ್ಧಿಗೊಳ್ಳಬೇಕು ಎಂದರು. ಜಗತ್ತಿನ 30 ನಗರಗಳಲ್ಲಿ ಬೆಂಗಳೂರು ಒಂದಾಗಲಿಕ್ಕೆ ಯಾರು ಕಾರಣಕರ್ತರು ಅಂದ್ರೆ ನಾಡಪ್ರಭು ಕೆಂಪೇಗೌಡರು ಅಂತ. ಆ ಕೆಂಪೇಗೌಡರ 500 ವರ್ಷದ ಹಿಂದೆ ಅವರ ದೂರದೃಷ್ಟಿ ಇವತ್ತು ಜಗತ್ತಲ್ಲಿ ಒಂದು ಐಟಿ ಬಿಟಿ ನಗರವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಆ ನಾಡಪ್ರಭು ಕೆಂಪೇಗೌಡರು ಅವತ್ತು ಹಾಕಿಕೊಂಡಂತ ಕಾರ್ಯಕ್ರಮಗಳು. ಇವತ್ತು ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ GST ಅನ್ನು ಕಟ್ಟುವಂತ 2ನೇ ರಾಜ್ಯ ಕರ್ನಾಟಕ. ಪ್ರಥಮ ಮಹಾರಾಷ್ಟ್ರ, 2ನೇದು ಕರ್ನಾಟಕ. ಕರ್ನಾಟಕದಲ್ಲಿ ಸುಮಾರು 60% ಆದಾಯ ಬೆಂಗಳೂರಿಂದ ಬರುತ್ತದೆ. ಬೆಂಗಳೂರು ಒಂದರಿಂದಲೇ ಬರ್ತದೆ. ಯಾಕೆ ಇದನ್ನು ಉಲ್ಲೇಖ ಮಾಡ್ತೇನೆ ಅಂದ್ರೆ ಇವತ್ತು ಜಗತ್ತಲ್ಲಿ ಒಂದು ನಗರ ಸ್ಥಾನಮಾನವನ್ನು ಪಡ್ಕೊಳ್ಳಿಕ್ಕೆ ಆ ನಗರವನ್ನು